ಆಳ್ವಾಸ್ ಸಂಸ್ಥೆ ವಿದ್ಯಾಸಂಸ್ಥೆ ದತ್ತು ಸ್ವೀಕಾರದ ಯೋಜನೆ ಅಡಿಯಲ್ಲಿ ಏನು ಹೊಸ್ತು ವಿಚಾರ ಏನಲ್ಲ. ನಮ್ಮ ಸಂಸ್ಥೆ ಪ್ರಾರಂಭದಿಂದ ಇವತ್ತಿನವರೆಗೆ ದತ್ತು ಸ್ವೀಕಾರದ ಯೋಜನೆ ಅಡಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟದ್ದು ನಿಮಗೆ ಗೊತ್ತಿರುವ ವಿಚಾರ. ಅದು ಕಲಿಕಾ ವಿಚಾರದಲ್ಲಿರ್ಬೋದು, ಕ್ರೀಡಾ ವಿಚಾರದಲ್ಲಿರ್ಬೋದು, ಸಾಂಸಂಗದಲ್ಲಿರ್ಬೋದು, ವಿಕಲತೆ ಇದ್ದವರಿಗಿರ್ಬೋದು, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇರ್ಬೋದು, ಅಥವಾ ಪರಿಶಿಷ್ಟ ಪಂಗಡದಲ್ಲಿರುವಂಥ ಕೊರಗ ಜನಾಂಗ, ಮಲೆಕುಡಿಯ, ಜೇನುಕುರುಬ, ಸೋಲಗರು, ಹಸಲರು, ಹಿಕ್ಕಿಬಿಕ್ಕಿ ಜನಾಂಗದವರಿಗೆ ಇದ್ದಿರ್ಬೋದು. ಇದೆಲ್ಲ ಹಲವು ವರ್ಷಗಳಿಂದ ನಾವು ಈ ರೀತಿ ಕೊಡ್ತಾ ಬಂದಿದ್ದೇವೆ. ಈ ವರ್ಷ ಈಗಾಗಲೇ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಒಂದು 20,000ಕ್ಕೂ ಮಿಕ್ಕಿದಂಥ ಅಪ್ಲಿಕೇಶನ್ಗಳು ಬಂದು ಅದರಲ್ಲಿ 16,000 ಜನ ಪರೀಕ್ಷೆಗೆ ಕೂತ್ಕೊಂಡು ಆಮೇಲೆ ಅದರಿಂದ ನಾವು ಒಂದು 150ರಿಂದ 200 ಮಕ್ಕಳನ್ನು ತೆಗೆದು ಸಂಪೂರ್ಣ ಉಚಿತ ಶಿಕ್ಷಣ ಅಡಿಯಲ್ಲಿ ಅವರು ಬರುವುದು ನಿಮಗೆ ಗೊತ್ತಿರುವ ವಿಚಾರ. ಈಗ ಪದವಿ ಪೂರ್ವ ಸಂಬಂಧಪಟ್ಟದ್ದು ಇಲ್ಲಿ 2 ವಿಧದಲ್ಲಿ ನಾವು ಅವರನ್ನು ದತ್ತು ಸ್ವೀಕಾರ ಮಾಡ್ತೇವೆ. ಒಂದು, ಈಗಾಗಲೇ ಆದಂಥ CBSE ಎಕ್ಸಾಮು ಮತ್ತು ICSE ಎಕ್ಸಾಮು ಮತ್ತು ಇನ್ನು ಮುಂದೆ ಆಗುವಂಥ 10ನೇ ತರಗತಿಯ ರಾಜ್ಯದ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ ಪಠ್ಯಕ್ರಮ, ಇದರಲ್ಲಿ ಒಂದು ಪ್ರವೇಶ ಎಕ್ಸಾಮನ್ನು ಮಾಡಿ ಅದರ ಮುಖಾಂತರ ದತ್ತು ಸ್ವೀಕಾರ ಮಾಡುವಂಥದ್ದು. ಇನ್ನೊಂದು, ರಾಜ್ಯದ ಫಲಿತಾಂಶ ಬಂದ ಮೇಲೆ, ಬೋರ್ಡಿನ ಫಲಿತಾಂಶ ಬಂದ ಮೇಲೆ ಅದರ ಅಂಕಗಳನ್ನು ಇಟ್ಟುಕೊಂಡು ಎಂದಿನಂತೆ ಪ್ರತಿ ವರ್ಷದಂತೆ ದತ್ತು ಸ್ವೀಕಾರ ಮಾಡುವ 2 ವಿಷಯಗಳು. ಇದಲ್ಲದೆ ಕ್ರೀಡೆ ಮತ್ತು ಸಾಂಸಂಗದಲ್ಲಿ ಬಾಕಿ ಎಲ್ಲ ವಿಚಾರದಲ್ಲಿ ನಾವು ಏನು ದತ್ತು ಸ್ವೀಕಾರ ಆಗ್ತಾ ಇದೆ ಅದು ಯಥಾ ಪ್ರಕಾರ ನಡೀತಾ ಇದೆ. ಇದಕ್ಕಾಗಿ ನಾನು ಪೀಠಿಗೆ ಆಗಿ ಇದನ್ನು ಹೇಳ್ತಾ ಇದ್ದೇನೆ. ಈ ವರ್ಷ ನಾವು ಮುಖ್ಯವಾಗಿ ನಮ್ಮ ಇಡೀ ಒಂದು ಚಾರಿಟಿ ವರ್ಕಿಗೆ ವರ್ಷದಲ್ಲಿ ಎಲ್ಲ ನಮ್ಮ ಆಳ್ವಾಸ್ ಸಂಸ್ಥೆಯ ಒಟ್ಟು ವಿಷಯವನ್ನು ತೆಗೆದುಕೊಂಡು ಹೇಳಿದರೆ 35 ಕೋಟಿಗೂ ಮಿಕ್ಕಿದ ದುಡ್ಡು ವರ್ಷದಲ್ಲಿ ನಮ್ಮ ಚಾರಿಟಿ ವರ್ಕ್ಗಳಿಗೆ ಆಗ್ತಾಯಿದೆ. ಇದನ್ನು ಪದವಿ ಪೂರ್ವ ಶಿಕ್ಷಣಕ್ಕೆ ನಾವು ತೆಗೆದು ನೋಡಿದರೆ ಈ ವರ್ಷ 10 ಕೋಟಿಗೂ ಮಿಕ್ಕಿದಂಥ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು ನಾವು ಕೊಡಮಾಡಲು ಇದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ 10ನೇ ತರಗತಿ SLCಯಲ್ಲಿ CBSE ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಮತ್ತು ICSE ಭಾರತೀಯ ಪ್ರೌಢಶಿಕ್ಷಣದ ಪ್ರಮಾಣ ಪತ್ರದ ಹಾಗೂ ರಾಜ್ಯದ ಪಠ್ಯಕ್ರಮದ, ಅದು ಕರ್ನಾಟಕ ರಾಜ್ಯ ಪರೀಕ್ಷೆ, ಅದರ ವಿದ್ಯಾರ್ಥಿಗಳು ಅದು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಈ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಬರೆಯಬಹುದು. ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುವುದು. ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ದೇಶದಲ್ಲೇ ಅತ್ಯುತ್ತಮ ಹಾಗೂ ಅನನ್ಯ ಮಾದರಿಯ ಶಿಕ್ಷಣ ನೀಡುತ್ತಿರುವ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆಯಲು ಅರ್ಹರಾಗಿದ್ದಾರೆ. ಇದರಲ್ಲಿ ಗಣಿತ, ವಿಜ್ಞಾನ ಮತ್ತು ಸಾಮಾನ್ಯ ಸಾಮರ್ಥ್ಯದ ಕುರಿತು 100 ನಿಮಿಷಗಳ ಪರೀಕ್ಷೆಯು ಮಾರ್ಚ್ 31ರಂದು CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಹಾಗೂ ಏಪ್ರಿಲ್ 14ರಂದು ರಾಜ್ಯ ಪಠ್ಯಕ್ರಮದ, ಅದು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಮೂಡುಬಿದ್ರೆಯ ವಿದ್ಯಾಗಿರಿಯ ಶ್ರೀಮತಿ ಸುಂದರಿ ಆನಂದ ಆಳ್ವ ಆವರಣದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಲಿದ್ದು ಇಂಗ್ಲೀಷ್ ಮಾಧ್ಯಮದಲ್ಲಿ ಪರೀಕ್ಷಾ ಪತ್ರಿಕೆ ಇರಲಿದೆ. CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯ ಅರ್ಜಿ ಸಲ್ಲಿಸಲು ಮಾರ್ಚ್ 28ರಂದು ಕೊನೆಯ ದಿನಾಂಕವಾಗಿದ್ದು, ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಇವತ್ತು ಏಪ್ರಿಲ್ 10ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಈ ವೆಬ್ಸೈಟ್ನನ್ನು ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅದು ವೆಬ್ಸೈಟ್ ಏನು ಎಂಬುದು ನಾನು ನಿಮಗೆ ಲಿಖಿತವಾಗಿ ಕೊಟ್ಟಿದ್ದೇನೆ. ಶೈಕ್ಷಣಿಕ ವಿದ್ಯಾರ್ಥಿ ವೇತನದ ಪ್ರವೇಶ ಪರೀಕ್ಷೆಯ ಅಂಕದ ಆಧಾರದ ಮೇಲೆ ಆಯ್ಕೆಯ ಜೊತೆಯಲ್ಲಿ ಪ್ರತಿ ವರ್ಷದಂತೆ ಪ್ರತ್ಯೇಕವಾಗಿ
ಇದು ಗೊಂದಲ ಆಗಬಾರ್ದು. ಇದು ಒಂದು ಬೇರೆ, ಇದೊಂದು ಬೇರೆ. ಪ್ರತಿ ವರ್ಷದಂತೆ SLC ಪರೀಕ್ಷಾ ಅಂಕಗಳನ್ನು ಪರಿಗಣಿಸಿ, ಅದು ಕಲಿಕಾ ವಿಭಾಗದಲ್ಲಿರ್ಬೋದು ಮತ್ತು ಕಲಿಕಾ ವಿಭಾಗದಲ್ಲಿ ಯಥಾ ಪ್ರಕಾರ ಆ ಅಂಕಗಳನ್ನು ನೋಡಿಕೊಂಡು ಅದರಲ್ಲೂ ನಾವು ಕೆಲವು ಆಯ್ಕೆ ಮಾಡಿ ಅವರಿಗೆ ದತ್ತು ಸ್ವೀಕಾರ ಮಾಡುವ ಯೋಜನೆ ಇದೆ. ಇದರ ಜೊತೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಕೊಟ್ಟುಕೊಂಡು ಅದನ್ನು ಆಯ್ಕೆ ಮಾಡುವಂಥ ಕ್ರಮ ಯಥಾ ಪ್ರಕಾರ ನಡೀತಾ ಇದೆ. ಮತ್ತು ಪರೀಕ್ಷೆ ದಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಜೊತೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ನಾನು ಅವರೊಟ್ಟಿಗೆ ಸಮಾಲೋಚನೆಯನ್ನು ಮಾಡಲಿಕ್ಕೂ ಇದ್ದೇವೆ. ಶೈಕ್ಷಣಿಕ ಬೋಧನಾ ಭಿನ್ನತೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಜಗಜಾಂತರ, ಪ್ರಾದೇಶಿಕ ಭೇದ ಭಾವ, ಲಿಂಗ ತಾರತಮ್ಯ ಎಲ್ಲವನ್ನೂ ಮೀರಿ ಅರ್ಹ ವಿದ್ಯಾರ್ಥಿಗಳಿಗೆ ಅರ್ಹತೆಯ ಆಧಾರದಲ್ಲಿ ಅತ್ಯುತ್ತಮ ಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುದು ನಮ್ಮ ಆಶಯ. ಈ ಎಲ್ಲ ಮಹತ್ವಾಕಾಂಕ್ಷಿ ಸದಾಶಯದಂತೆ ಸಂಪೂರ್ಣ ಪಾರದರ್ಶಕವಾಗಿ ಪ್ರವೇಶ ಪರೀಕ್ಷೆಯನ್ನು ಕೈಗೊಳ್ಳಲಾಗ್ತದೆ. ಪ್ರವೇಶ ಪರೀಕ್ಷೆಗಳ ಅಂಕವೇ ಅಂತಿಮ ಮಾನದಂಡವಾಗಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಕೆಲವು ಮೊಬೈಲ್ ನಂಬರ್ಗಳು ಇದೆ, ಅದರ ನಿಮಗೆ ಲಿಖಿತವಾಗಿ ಕೊಟ್ಟಿದ್ದೇವೆ. ಇದರ ಜೊತೆ ನಮ್ಮ ವಿದ್ಯಾಸಂಸ್ಥೆ ನಿಮಗೆ ಗೊತ್ತು, ಈಗ ಇಡೀ ಇರುವಂಥ ಒಂದು ಸಿಸ್ಟಮ್ನಲ್ಲಿ ಇವತ್ತು ಹೈಸ್ಕೂಲ್ನವರೆಗೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE ಇರುವುದು. ಮುಂದೆ ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಪ್ರಾಮುಖ್ಯವಾದಂಥ ಶಿಕ್ಷಣ ಮಕ್ಕಳಿಗೆ. ಇಂಥ ಸಂದರ್ಭದಲ್ಲಿ ನಮಗೆ NCERT ಸಿಲೆಬಸ್ಸಿನ ಜೊತೆ ಈ ಪೂರಕ ಎಕ್ಸಾಮ್ಗಳು ಬಹಳ ಮುಖ್ಯ. ಅದು ಸೈನ್ಸಿಗೆ ಆಗುವಾಗ CET, ನೀಟು, JEE, ನಾಟಾ, NDA ಹೀಗೆ ಹಲವು ವಿಷಯಗಳಲ್ಲಿ ನಾವು ಆಲೋಚನೆ ಮಾಡ್ಬೋದು. ಇನ್ನು ಕಾಮರ್ಸಿಗೆ ಆಗುವಾಗ NCERT ಸಿಲೆಬಸ್ಸಿನ ಜೊತೆ ಅಲ್ಲಿ CA, CS, CLAT ಎಕ್ಸಾಮ್ಗಳನ್ನು ನಾವು ಆಲೋಚನೆ ಮಾಡ್ಬೋದು. ಇನ್ನು ಆರ್ಟ್ಸ್ಗೆ ಸಂಬಂಧಪಟ್ಟಾಗ ಅಲ್ಲೂ ಕೂಡ NCERT ಸಿಲೆಬಸ್ಸಿನ ಜೊತೆ CLAT ಎಕ್ಸಾಮು ಮತ್ತು CS ಎಕ್ಸಾಮು, ಇನ್ನು ಬೇರೆ ಬೇರೆ ರೀತಿಯ ಅದು ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟ ಎಕ್ಸಾಮ್ಗಳನ್ನು ನಾವೆಲ್ಲ ಜೋಡಣೆ ಮಾಡಿಕೊಂಡಿದ್ದೇವೆ. ಇದೆಲ್ಲವೂ ಇವತ್ತು ಬಹಳ ಪರಿಣಾಮಕಾರಿಯಾಗಿ ನಮ್ಮಲ್ಲಿ ಆಗ್ತಾಯಿದ್ದು. ಇದೆಲ್ಲವೂ ಬಹಳ ಅವರಿಗೆ ಕೆಲವು ದತ್ತು ಸ್ವೀಕಾರದಲ್ಲಿ ಮತ್ತು ಕೆಲವು ಸವಲತ್ತಿನ ಮುಖಾಂತರ ಸಿಕ್ಕಿದರೆ ಬಹಳ ದೊಡ್ಡ ಕೆಲಸ ಪ್ರಯೋಜನ ನಾಡಿಗೆ ಆಗ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇದೆಲ್ಲವನ್ನೂ ನಾವು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆ ಪ್ರಾರಂಭ ಆಗದಿಂದ ಇವತ್ತಿನವರೆಗೆ ಬೇಕಾದಷ್ಟು ದತ್ತು ಸ್ವೀಕಾರದ ಯೋಜನೆ ಅಡಿಯಲ್ಲಿ ಇದನ್ನು ಮಾಡಿದ್ದೇವೆ. ಆದರೆ ಈ ಸಲ ಸ್ವಲ್ಪ ಬದಲಾವಣೆ ಇದ್ದದಕ್ಕಾಗಿ ನಾನು ನಿಮ್ಮಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಪ್ರವೇಶ ಎರಡು ರೀತಿಯಲ್ಲಿ, ಯಾಕೆಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಎಲ್ಲೂ ವಂಚಿತರಾಗಬಾರ್ದು ಎಂಬ ಉದ್ದೇಶದಿಂದ ನಾವು ಇದನ್ನು ಬೇರೆ ಬೇರೆ ಕಾಲಕಾಲದಲ್ಲಿ ಬೇರೆ ಬೇರೆ ರೀತಿಯ ಡಿವೈಡ್ ಮಾಡಿಕೊಂಡು ಮಾಡಿ ಈ ವರ್ಷದ ಮಟ್ಟಿಗೆ ಎರಡು ವಿಧದ ಒಂದು ಪರೀಕ್ಷೆಗಳನ್ನು ಎರಡು ವಿಧದಲ್ಲಿ ನಾವು ಆಯ್ಕೆ ಮಾಡುವವರಿದ್ದೇವೆ. ನಿಮಗೆ ಗೊತ್ತು, ಈಗ ಇದು ಪ್ರತಿ ವರ್ಷವೂ ನಾವು ನಿಮ್ಮ ಮಾಧ್ಯಮದ ಮುಖಾಂತರವೇ ಅಥವಾ ಬೇರೆ ಮುಖಾಂತರ ಭಾಳ ಪಾರದರ್ಶಕ ರೀತಿಯಲ್ಲಿ ಇದನ್ನು ಮಾಡಿಕೊಂಡು ಬಂದವರು. ಇದರಲ್ಲಿ ಇದು ಹಿಂದೆ ಇದ್ದದ್ದು ಏನು ಕೇಳಿದರೆ, ಕಲಿಕಾ ಕ್ರಮದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಕನ್ನಡ ಮಾಧ್ಯಮದಲ್ಲಿ, ನಾನು ಹೇಳಿದ ಪರಿಶಿಷ್ಟ ಪಂಗಡಗಳಲ್ಲಿ, ಅಂಗನ್ಯೂನ್ಯತೆ ಇದ್ದಂಥ ಜನಗಳಲ್ಲಿ ನಾವು ದತ್ತು ಸ್ವೀಕಾರ ಇದ್ದೆವು. ಈಗಲೂ ಅದು ಪ್ರಚಲಿತವಾಗಿ ಉಂಟು. ಆದರೆ ಕಾಲಕಾಲದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ತಾ ಹೋಗಿದ್ದೆವು. ಈಗ ಪ್ರಾರಂಭದ ಸಮಯದಲ್ಲಿ ನಾವು ದತ್ತು ಸ್ವೀಕಾರಗಳನ್ನು 10ನೇ ತರಗತಿಯಾಗಿ PUCಗೆ ಆಗುವಾಗ ಅದು 95% ಮೇಲೆ ಮಾರ್ಕ್ ಇದ್ದುಕೊಂಡು ನೇರವಾಗಿ ಅವರ ಇಡೀ ಒಂದು ಸ್ಟೇಟ್ಸ್ ಮಾರ್ಕನ್ನು ನೋಡಿಕೊಂಡು 95% ಮೇಲೆ ಇದ್ದುಕೊಂಡು ಅದರಲ್ಲಿ ಇಂಗ್ಲೀಷ್, ಸೈನ್ಸು, ಮ್ಯಾಥ್ಸ್ನಲ್ಲಿ 95 ಮೇಲೆ ಸರಾಸರಿ ಇದ್ದವರಿಗೆ ನಾವು ದತ್ತು ಸ್ವೀಕಾರವಾಗಿ ನೇರವಾಗಿ ಮಾಡಿದ್ದೆವು. ಆಮೇಲೆ ಇಡೀ ಸಂಖ್ಯೆ ತುಂಬ ಆಗ್ತಾ ಹೋಗುವಾಗ ಭಾಳಷ್ಟು ಕಷ್ಟಗಳು ನಮಗೆ ಆಗ್ತಾ ಬಂತು. ಅಂದರೆ ಅಂಥ ವರ್ಗದ ಮಕ್ಕಳು ಇಡೀ ರಾಜ್ಯದಲ್ಲಿ ಭಾಳಷ್ಟು ಮಕ್ಕಳು ಬರ್ತಾ ಇದ್ದಾರೆ. ನಿಮ್ಮ ಮಾಹಿತಿಗಾಗಿ ಹೇಳೋದು, ಒಂದು 95% ಮೇಲೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE ಸೇರಿದರೆ ಒಂದು ಸುಮಾರು 50,000 ಮಕ್ಕಳು ಒಂದು ರಾಜ್ಯದಲ್ಲಿ ಈ ರೀತಿಯ ಮಕ್ಕಳು ಹೊರಗೆ ಬರ್ತಾ ಇದ್ದಾರೆ. ಇದಕ್ಕಾಗಿ ಈಗ ಏನಾಗಿದೆ ಅಂತ ಹೇಳಿದರೆ, ಒಂದು ರೀತಿಯ ಈ ಒಂದು ಮಾನದಂಡದಲ್ಲೂ ಕೂಡ ಪ್ರವೇಶ ಪರೀಕ್ಷೆಯನ್ನು ಇಟ್ಟುಕೊಂಡು ಅದರಲ್ಲಿ CBSE ಮತ್ತು ICSE ಮಕ್ಕಳಿಗೆ ಭಾಳ ಮುಖ್ಯವಾಗಿ ಇದು ಪ್ರಯೋಜನ ಆಗ್ತದೆ. ಇದು ಒಂದು ನಾವು ಮಾನದಂಡವಾಗಿ ಇಟ್ಟುಕೊಂಡು ಈ ವರ್ಷ ಮಾಡ್ತಾ ಇದ್ದೇವೆ.
ಈಗ ಇದರ ತುಂಬ ಅಂಕಿಅಂಶಗಳಿದೆ. ಈಗ ಹೇಳ್ತಾ ಹೋದರೆ ಅದು ತುಂಬ ಅಂಕಿಅಂಶಗಳಿದೆ. ಇದು ನಮ್ಮ ಪ್ರಾರಂಭದಿಂದ ಇವತ್ತವರೆಗೆ ಇದು ನಡೆದಂಥ ಕ್ರಿಯೆ. ಈಗ ವರ್ಷದಲ್ಲಿ ನಮ್ಮ ಇಡೀ ಒಂದು ಇರುವಂಥ, ಈಗ ನಾನೊಂದು ಸಾಮಾನ್ಯವಾಗಿ ಹೇಳೋದಾದರೆ, ಒಂದು 22,000 ಮಕ್ಕಳು ನಮ್ಮಲ್ಲಿ ಇದ್ದರೆ, ಇದರಲ್ಲಿ 20,000 ಮಕ್ಕಳು ಹಾಸ್ಟೆಲ್ನಲ್ಲಿದ್ದರೆ, ಇದರಲ್ಲಿ ಸುಮಾರು ಎವರೇಜ್ ಒಂದು 3,000 ಮಕ್ಕಳು ಇದರ ಒಂದು ಪ್ರಯೋಜನವನ್ನು ಪ್ರತಿ ವರ್ಷವೂ ಪಡೀತಾ ಇದ್ದಾರೆ. ಒಂದು 3,000ರಷ್ಟು ಮಕ್ಕಳು ಇದರ ಪ್ರತಿ ವರ್ಷವೂ ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.